ಮಂಗಳೂರಿನ ಅತ್ತಾವರದ ನಂದಿಗುಡ್ಡ ಹಿಂದೂ ರುದ್ರಭೂಮಿಯಲ್ಲಿ ವಾಮಾಚಾರದ ಕುರುಹುಗಳು ಪತ್ತೆಯಾಗಿದೆ. ಈ ಬಗ್ಗೆ ಕಾಂಗ್ರೆಸ್ನವರ ಗಮನಕ್ಕೆ ತರಲಾಗಿದ್ದು, ಅದರಂತೆ ಕಾಂಗ್ರೆಸ್ ಕಾರ್ಯಕರ್ತರು ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರೊಂದಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರು, ರಾಜಕೀಯ ಲಾಭಕ್ಕಾಗಿ ವಾಮಾಚಾರ ಮಾಡಲಾಗಿದೆ ಎಂಬ ಮಾಹಿತಿ ಲಭಿಸಿತ್ತು. ಅದರಂತೆ ನಾನು ಇಲ್ಲಿಗೆ ಆಗಮಿಸಿ ಆ ಸಾಮಗ್ರಿಗಾಗಿ ಹುಡುಕಾಟ ನಡೆಸಿದ್ದೆ. ವಾಮಾಚಾರ ನಡೆಸಿರುವುದರ ಕುರುಹು ಇದೆ. ಇದೊಂದು ಮೂಢನಂಬಿಕೆ. ಇದನ್ನು ತುಳಿದರೆ ಏನೂ ಆಗುವುದಿಲ್ಲ ಎಂದು ಹೇಳಿದರು. ಕಾರ್ಪೊರೇಟರ್ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಅವರು ಮಾತನಾಡಿ, ಶಾಸಕ ಲೋಬೋ ಅವರ ಜನಪ್ರಿಯತೆಯನ್ನ ಸಹಿಸಿದವರು ಈ ಕೆಲಸವನ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ನಂದು ಯಾವಾಗಲೂ ಈ ಮಾಟ ಮಂತ್ರದ ವಿಷಯ ನೋಡಿದ ಕೂಡಲೇ ಒಂದು ಫಸ್ಟ್ ರಿಯಾಕ್ಷನ್ ಏನಂದ್ರೆ ಅದನ್ನು ತುಳಿಯೋದು, ಆಮೇಲೆ ಅದರ ಫೋಟೋ ತೆಗೆಸಿ ಮೀಡಿಯಾಗಳಲ್ಲಿ ಹಾಕೋದು. ಯಾಕೆಂದರೆ ತುಳಿದು ನನಗೇನು ಆಗಲಿಲ್ಲ ಅಂತ ತೋರಿಸೋಕ್ಕೆ. ಅದಲ್ಲದೆ ಮಾಟ ಮಂತ್ರಕ್ಕೆ ಭಯಪಟ್ಟು ಸಾಯ್ಬೇಡ್ರಪ್ಪ ಅಂತ. ಈ ಸಾಮಾನ್ಯದು ಮಾಟ ಮಂತ್ರಕ್ಕೆ ಬೇವಿನ ಸೊಪ್ಪು, ಲಿಂಬೆಹಣ್ಣು, ಆಮೇಲೆ ಇದು ಮೂರ್ತಿ. ಆ್ಯಕ್ಚುಲಿ ಆ ಒಂದು ಇದು ಉಂಟಲ್ಲ ಡಾಲ್, ಅದು ನಮ್ಮ ಇಂಡಿಯನ್ ಮಾಟ ಮಂತ್ರದಲ್ಲ, ಅದು ಆಫ್ರಿಕನ್ ವುಡುವಿಂದ ಬಂದಿರೋದು. ನಮ್ಮಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನ ಬರುವಾಗ ಎಲ್ಲ ರೀತಿಯ ಮೌಢ್ಯಗಳು ಬಂದಿವೆ.